ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ಮಂಗಳೂರು ಬೆಳೀತಾ ಇರುವಂಥ ನಗರ ಅಂತಲೂ ಕೂಡ ಹೇಳ್ತೇವೆ. ಬಹಳ ವಿಶಿಷ್ಟವಾದಂಥ ಒಂದು ಸ್ಥಾನಮಾನ ಮಂಗಳೂರು ನಗರಕ್ಕೂ ಕೂಡ ಇದೆ. ಈ ಸಂದರ್ಭ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿದೆ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಶಾಸಕರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಳ ಬಗ್ಗೆ ಏನಂತಾರೆ, ಅವರ ಅಭಿಪ್ರಾಯಗಳು ಏನು, ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳೋದು, ಅಭಿವೃದ್ಧಿಗೆ ಬಗೆಗೆ ನಿಮ್ಮ ಅಭಿಪ್ರಾಯಗಳು ಮತ್ತು ಸಲಹೆಗಳನ್ನು ಕೊಡೋದು, ಇವೆಲ್ಲವೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಒಂದು ಕ್ಷೇತ್ರದ MLAಗಳ ಜೊತೆಗೆ ತಿಂಗಳಿಗೊಮ್ಮೆ ನಾವು ಅವರನ್ನು ನಿಮ್ಮ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಅವರು ಕೂಡ ಬರ್ತಾರೆ ಅಂತ ಅನ್ನುವಂಥದ್ದು. ಸೊ ಇವತ್ತು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ JR ಲೋಬೋ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರು ಬಹುಶಃ ತಾವೊಬ್ಬ ಅಧಿಕಾರಿಯಾಗಿದ್ದುಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀವು ನೋಡ್ತಾ ಇರುವವರು. ಅವತ್ತು ಅಧಿಕಾರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಒಂದು ಸರ್ಕಾರದ ಕಾರ್ಯಕ್ರಮಗಳನ್ನು ಒಬ್ಬ ಅಧಿಕಾರಿಯಾಗಿದ್ದುಕೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಕಣ್ಣೋಟವನ್ನು ಇಟ್ಟುಕೊಂಡಿದ್ದವರು. ಅದು ಪಿಲಿಕುಳ ನಿಸರ್ಗಧಾಮ ಆಗಿರ್ಬೋದು. ಇನ್ನು ಪ್ರವಾಸೋದ್ಯಮ ದೃಷ್ಟಿಕೋನದಲ್ಲೂ ಕೂಡ ಇವತ್ತಿಗೂ ಕೂಡ ನಾವು ಮಾತಾಡ್ತೇವೆ. ಮಂಗಳೂರು ಪ್ರವಾಸೋದ್ಯಮಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ವಿಪುಲ ಅವಕಾಶಗಳು ಇದ್ದಾವೆ ಅಂತಲೇ ಹೇಳ್ತಾ ಇದ್ದೇವೆ. ಸೊ ಇವೆಲ್ಲ ಹಿನ್ನೆಲೆ ನೋಡಿದಾಗ ಅದು ಆ ಮಟ್ಟಿಗೆ ಬೆಳೆದಿಲ್ಲ ಅಂತ ಅನ್ನುವಂಥದ್ದು. ಇದೀಗ ಮಂಗಳೂರಿನಲ್ಲಿ ನಡೀತಾ ಇರುವಂಥ ಒಂದು ಆಗಾಗ್ಗೆ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ನಡೀತಾ ಇರುವಂಥದ್ದು, ನ್ಯಾಷನಲ್ ಕಾನ್ಫರೆನ್ಸ್ಗಳು ನಡೆಯುವಂಥದ್ದು, ಅಥವಾ ನ್ಯಾಷನಲ್ ಅಥ್ಲೆಟಿಕ್ಸನ್ನು ಮಂಗಳೂರಿನಲ್ಲಿ ಮಾಡಬೇಕು ಅಂತ ಅನ್ನುವಂಥ ಒಂದು ಗುರಿಯನ್ನು ಬೆಂಗಳೂರು ಕೇಂದ್ರದಲ್ಲಿ ಇದ್ದುಕೊಂಡು ಕೂಡ ನಿರ್ಧಾರ ಮಾಡುವಂಥದ್ದು, ಅಥವಾ ಡೆಲ್ಲಿಯಲ್ಲಿ ಇದ್ರೂ ಕೂಡ ಮಂಗಳೂರಿನಲ್ಲಿ ಇಂಥ ಕಾರ್ಯಕ್ರಮಗಳಾದರೆ ಯಶಸ್ವಿ ಆಗ್ತದೆ ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಇಡುವಂಥ ಒಂದು ರೀತಿಯಲ್ಲಿ ಮಂಗಳೂರು ಬೆಳೀತಾ ಇದ್ದೇವೆ ಅಂತ ಅನ್ನೋದು. ಆದರೆ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಇದೆಯಾ ಅಂತ ಹೇಳಿದರೆ ಬಹುಶಃ ಇವತ್ತಿನ ಮಟ್ಟಿಗೆ ನೋಡುವುದಾಗಿದ್ದರೆ ಅದು ಇಲ್ಲ, ಅದು ಆಗಬೇಕಾಗಿದೆ ಅನ್ನುವಂಥ ಅಭಿಪ್ರಾಯಗಳು ಇರುವಂಥದ್ದು. ಸರ್, ನಾನು ಮೊದಲಾಗಿ ಕೇಳಿಕೊಳ್ಳುವಂಥದ್ದು, ಬಹಳ ಮುಖ್ಯವಾಗಿ ಮಂಗಳೂರು ನಗರ ಬೆಟ್ಟ ಗುಡ್ಡ ಗಾಡುಗಳನ್ನು ಒಳಗೊಂಡಿರುವಂಥ ಒಂದು ಪಟ್ಟಣ. ಇದು ಬೆಳೆದಿರುವಂಥದ್ದೇ ಬಹಳ ವಿಶಿಷ್ಟವಾಗಿ ಬೆಳೆದಿದೆ ಅಂತ ಅನ್ನುವಂಥದ್ದು. ಮೊದಲನೇದಾಗಿ ಅಂದರೆ ಮಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನು ಕಣ್ಣೋಟವನ್ನು ಇಡಬಹುದಾಗಿದೆ ಅಂತ ಹೇಳ್ತೀರಿ? ಈಗ ತಮ್ಮ ಪ್ರಶ್ನೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ. ಈಗ ಪ್ರವಾಸೋದ್ಯಮವನ್ನು ನಾವು ಬಹಳ ಪರಿಪೂರ್ಣ ವಿಶ್ಲೇಷಣೆ ಮಾಡುವುದಾದರೆ ವಿವಿಧ ಪ್ರವಾಸೋದ್ಯಮಗಳಿವೆ. ಒಂದು, ನಾವು ಏನು ಈಗ ನೈಸರ್ಗಿಕವಾಗಿ ಪ್ರವಾಸೋದ್ಯಮವನ್ನು ಹೇಳ್ತೀವಿ, ಬೀಚ್ಗಳು ಇರ್ಬೋದು, ಪಶ್ಚಿಮ ಘಟ್ಟಗಳು ಇರ್ಬೋದು, ಅಥವಾ ಈ ರೀತಿ ನೈಸರ್ಗಿಕವಾದ ಒಂದು ಪ್ರವಾಸೋದ್ಯಮ. ಈ ತಾಣಗಳ ಬಗ್ಗೆ ನಾವು ಹೆಚ್ಚಿನ ಒಂದು ಪ್ರವಾಸೋದ್ಯಮ ಅಂದರೆ ಅದನ್ನೇ ಅಂತ ಒಂದು ಸಾಧಾರಣ ಸರ್ವೇಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಈ ನೈಸರ್ಗಿಕ ತಾಣಗಳ ಅಭಿವೃದ್ಧಿ, ಆ ತಾಣಗಳಿಗೆ ಹೋಗಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು, ಇದೆಲ್ಲ ಒಂದು ವಿಧಾನದ್ದು. ಎರಡನೇದು ಪ್ರವಾಸೋದ್ಯಮ, ಕೆಲವು ತಾಣಗಳಿವೆ, ದೇವಸ್ಥಾನಗಳು ಅಥವಾ ಮಸೀದಿಗಳು ಅಥವಾ ಚರ್ಚ್ಗಳು ಬಹಳ ಪ್ರಾಮುಖ್ಯವಾದದ್ದು. ಅಂಥ ತಾಣಗಳು ಕೂಡ ಪ್ರವಾಸೋದ್ಯಮಕ್ಕೆ ಪೂರಕವಾಗಿವೆ. ಮೂರನೇದಾಗಿ ಈಗ ಬೇರೆ ಪ್ರವಾಸೋದ್ಯಮಗಳು ಇವೆ. ಈಗ ಶೈಕ್ಷಣಿಕವಾಗಿ ಒಂದು ಸ್ಥಳ ಶೈಕ್ಷಣಿಕವಾಗಿ ಬಹಳಷ್ಟು ಅಭಿವೃದ್ಧಿಯಾಗಿ ಅದು ಶೈಕ್ಷಣಿಕ ಕೇಂದ್ರವಾಗಿ ಬಿಟ್ಟರೆ ಹೊರಗಿನ ಜನ ಇವತ್ತಿಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಜನ ಹೋಗ್ತಾ ಇದ್ದಾರೆ. ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ ಅಥವಾ ಚೈನಾಕ್ಕೆ ಹೋಗ್ತಾರೆ ಈಗ ಸ್ಟಡಿ ಮಾಡ್ಲಿಕ್ಕೆ ತರುಣರು, ಯುವಕರು, ಯುವತಿಯರು. ಇದು ಶೈಕ್ಷಣಿಕ ಪ್ರವಾಸೋದ್ಯಮ ಅಂತಲೂ ಹೇಳ್ಬೋದು ನಾವು. ಅಂದರೆ ಆ ಶೈಕ್ಷಣಿಕ ಒಂದು ಕ್ಷೇತ್ರದಿಂದ ಹೊರಗಿನ ಜನ ಬಂದು ಅಲ್ಲಿ ಆ ಬೆನಿಫಿಟ್ ಪಡೆಯುವುದು. ಇನ್ನು ನಾಲ್ಕನೇದು ವೈದ್ಯಕೀಯ ಫೆಸಿಲಿಟೀಸ್ಗಳು ಇದ್ದರೆ, ಉತ್ತಮ ಆಸ್ಪತ್ರೆಗಳು ಅಥವಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಎಲ್ಲ ಇದ್ದಾಗ ಹೊರಗಿನ ದೇಶದ ಜನರು ಅವರಿಗೆಲ್ಲ ಅಲ್ಲಿ ಯಾವುದೇ ವೈದ್ಯಕೀಯ ಸೌಲಭ್ಯ ಬಹಳ ದುಬಾರಿ. ಆದರೆ ನಮ್ಮಲ್ಲಿ ಅದು ಬಹಳ ಸುಲಭದಲ್ಲಿ ಕಡಿಮೆಯಲ್ಲಿ ಸಿಗ್ತದೆ, ಮತ್ತೆ ವರ್ಲ್ಡ್ ಸ್ಟ್ಯಾಂಡರ್ಡ್ದು ಸಿಗ್ತದೆ. ಅದು ಇವತ್ತಿಗೆ ಬೇರೆ ಬೇರೆ ರೀತಿಯ ಪ್ರವಾಸೋದ್ಯಮಗಳ ವಿಚಾರಗಳಿವೆ. ಇವತ್ತಿಗೆ ನಾವು ಕೇರಳವನ್ನು ನಾವು ತೆಗೆದುಕೊಳ್ಳುವುದಾದ್ರೆ ಸ್ವಲ್ಪ ದಿವಸಗಳ ಹಿಂದೆ ಅದು ಕೇರಳದ ಒಂದು ಪ್ರವಾಸೋದ್ಯಮ ತಾನೇ ಆಗಿರಲಿಲ್ಲ. ಆದರೆ ನೈಸರ್ಗಿಕವಾಗಿ ಅವಕಾಶಗಳಿದ್ದು ಅವರ ಒಂದು ಚಿಂತನೆ ಮತ್ತು ಏನು ಒಂದು ಪಾಲಿಸಿ ಇದೆ ಅದನ್ನು ಬದಲಾವಣೆ ಮಾಡಿದ್ರು. ನಿರಂತರವಾಗಿ ಆ ಬಗ್ಗೆ ಪ್ರಯತ್ನ ಪಟ್ಟರು. ಇವತ್ತಿಗೆ ಕೇರಳ ಒಂದು ಡೆಸ್ಟಿನೇಷನ್ ಆಗಿದೆ, ತಾಣ ಆಗಿದೆ. ಈ ಕಡೆ ಗೋವಾ ನೋಡಿದರೆ ಆ ಕಡೆ ಅದು ಬಹಳ ಹಿಂದಿನಿಂದಲೂ ಒಂದು ಪ್ರವಾಸೋದ್ಯಮ ತಾಣ, ಆದರೆ ನೈಸರ್ಗಿಕವಾಗಿ ಬೀಚ್ಗಳು ಆಗೋಸ್ಕರ.
ಈಚೆ ಕೇರಳದಲ್ಲಿ ನೈಸರ್ಗಿಕವಾಗಿ ಬ್ಯಾಕ್ ವಾಟರ್ಸ್ ಮತ್ತು ನಮ್ಮ ಏನು ಪಶ್ಚಿಮ ಘಟ್ಟಗಳದು ಕೂನೂರು ಅದೆಲ್ಲ ಅದೊಂದು, ಈಚೆಯಿಂದ ಗೋವಾದು ನೈಸರ್ಗಿಕವಾಗಿ ಬೀಚ್ಗಳು. ಆದರೆ ಅದರ ಮಧ್ಯದಲ್ಲಿ ಇರುವಂಥ ಕರ್ನಾಟಕ ಇಲ್ಲಿ ಎಲ್ಲವೂ ಇದೆ. ಮಂಗಳೂರು ನಾವು ಪ್ರತ್ಯೇಕವಾಗಿ ತಗೊಳ್ಳೋದಾದ್ರೆ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಮುಂದೆ ಇದ್ದೀವಿ, ಬಹುಶಃ ಅದಕ್ಕೆ ಅದು. ಎರಡನೇದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಇದ್ದೀವಿ. ಇವತ್ತಿಗೆ ನಾವು ಶೈಕ್ಷಣಿಕ ಕೇಂದ್ರವಾಗಿ ಬೆಳೆದು ಬಿಟ್ಟಿದ್ದೀವಿ. ಇವತ್ತು ಹೊರಗಿನ ಎಲ್ಲಾ ಕಡೆಯಿಂದ ಇವತ್ತು ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿ ಬಂದು ಕಲಿತಾ ಇದ್ದಾರೆ. ಮೂರನೇದು ನೈಸರ್ಗಿಕವಾಗಿ ಬೀಚ್ಗಳಿವೆ, ಪಶ್ಚಿಮ ಘಟ್ಟಗಳಿವೆ, ದೇವಾಲಯಗಳಿವೆ, ಮಸೀದಿಗಳಿವೆ, ಚರ್ಚ್ಗಳಿವೆ, ನಮಗೆ ಎಲ್ಲವೂ ಇದೆ, ಎಲ್ಲವೂ ಇದೆ. ಈಗ ಏನು ಆಗಿಲ್ಲ ಅಂತ ಹೇಳಿದ್ರು ನಾನು ಒಪ್ಪೋದಿಲ್ಲ, ಆಗಿದೆ. ಅಂದ್ರೆ ಈ ಒಂದು ಖಾಸಗಿಯವರ ಪ್ರಯತ್ನದಿಂದ ನಾನು ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಅಂದರೆ ನೀವು ಹೇಳುವಂಥ ನೈಸರ್ಗಿಕವಾದಂಥ ಒಂದು ಪ್ರವಾಸೋದ್ಯಮಗಳು ಬಹಳ ವರ್ಷಗಳಿಂದ ಅದು ಬೆಳೆದುಕೊಂಡು ಬಂದಿದ್ದಾವೆ. ಈಗ ದೇವಸ್ಥಾನಗಳಾಗಿದ್ದಿರ್ಬೋದು ಒಂದು. ಇನ್ನು ಶೈಕ್ಷಣಿಕವಾದಂಥ ಬೆಳವಣಿಗೆಗಳು ಇತ್ತೀಚಿನ ಮಟ್ಟದಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇನ್ನು ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ವರ್ಲ್ಡ್ ಕ್ಲಾಸ್ ಆದಂಥ ಒಂದು ಮೆಡಿಕಲ್ ಸಿಸ್ಟಮ್ ಕೂಡ ಇಲ್ಲಿದೆ ಅಂತ ಅನ್ನುವಂಥದ್ದು, ಅದಕ್ಕೋಸ್ಕರ ಜನ ಬರ್ತಾರೆ ಅಂತ ಅನ್ನುವಂಥದ್ದು. ಇನ್ನು ನಮ್ಮಲ್ಲೇ ಇರುವಂಥ ಐತಿಹಾಸಿಕವಾದಂಥ ಜಾಗಗಳನ್ನು ಅದನ್ನು ಬೆಳೆಸುವಂಥದ್ದು ಮತ್ತು ಅದನ್ನು ಉತ್ತಮಪಡಿಸಲಿಕ್ಕೆ ಸಾಧ್ಯ ಆಗಿದೆಯಾ ಅಂತ. ಈಗ ಸುಲ್ತಾನ್ ಬತ್ತೇರಿ ಅಂತ ಒಂದು ಜಾಗವನ್ನು ಯಾವ ರೀತಿಯಲ್ಲಿ ಬೆಳೆಸಬಹುದಾಗಿತ್ತು, ಯಾಕೆ ಸಾಧ್ಯ ಆಗಲಿಲ್ಲ ನೋಡಿ. ಈಗ ಅಲ್ಲೇ ನಾವು ಸ್ವಲ್ಪ ತಪ್ಪಿದ್ದೀವಿ. ಸರ್ಕಾರ ಕೇರಳದಲ್ಲಿ ತಾವು ಬೇಕಲ್ ಕೋಟೆ ನೋಡಿರ್ಬೋದು. ಬೇಕಲ್ ಕೋಟೆ ಏನೂ ಇರಲಿಲ್ಲ. ನಮ್ಮ ಸುಲ್ತಾನ್ ಬತ್ತೇರಿ ಯಾವುದು ಇತ್ತು ಅದೇ ರೀತಿ ಒಂದು ಬೇಕಲ್ ಕೋಟೆ ಇತ್ತು. ಹೌದು, ನಾವು ಹಿಂದೆ ಹೋಗಿದ್ದೀನಿ ನಾನು. ಆದರೆ ಇವತ್ತು ಬೇಕಲ್ ಕೋಟೆ ಹೇಗೆ ಸರ್ಕಾರ ಅದಕ್ಕೆ ಒಂದು ಪೂರಕವಾದ ಒಂದು ಇದು ಕೊಟ್ಟರೆ ಅಂದರೆ, ಬಿಂಬಿಸಿತು ಅಂದರೆ, ಪ್ರಾಜೆಕ್ಟ್ ಮಾಡಿದೆ ಅಂದರೆ, ಇವತ್ತು ಅದೊಂದು ಡೆಸ್ಟಿನೇಷನ್ ಮಾಡಿಬಿಟ್ರು. ಅಲ್ಲಿ ಏನು ಮಾಡಿದ್ರು, ಬೇಕಲ್ ಕೋಟೆಯನ್ನು ಯಾವುದೇ ಐತಿಹಾಸಿಕ ಸ್ಥಳಗಳನ್ನು ಹಾಗೆಯೇ ಉಳಿಸ್ಕೊಂಡ್ರು. ಅದು ಉಳಿಸ್ಕೊಳ್ಬೇಕು. ಆದರೆ ಉಳಿದದನ್ನೆಲ್ಲ ಸ್ವಲ್ಪ ಅಲ್ಲಿ ಹೋಗುವಂಥ ರಸ್ತೆಗಳು ಚೆನ್ನಾಗಿ ಮಾಡಿದ್ರು, ಅಭಿವೃದ್ಧಿ ಮಾಡಿದ್ರು. ಅಲ್ಲಿ ಪಂಚತಾರ ಹೋಟೆಲ್ಗಳಿಗೆ ಬರುವಂತೆ ವ್ಯವಸ್ಥೆ ಮಾಡಿದ್ರು. ಮತ್ತೆ ಅದೊಂದು ಡೆಸ್ಟಿನೇಷನ್ ಅಂತ ಅವರು ಪಬ್ಲಿಸಿಟಿ ಕೊಟ್ಟರು ಹೊರಗಡೆ. ಇವತ್ತು ತಾಣಗಳು ಇವೆ, ಆ ತಾಣಗಳಿಗೆ ಸರ್ಕಾರ ಮಾಡಬೇಕಾಗಿರೋದು ವಿಚಾರ ಎರಡೇ. ಒಂದು, ಹೊರಗಡೆ ಒಳ್ಳೆ ಪಬ್ಲಿಸಿಟಿ ಕೊಡಬೇಕು, ಇದೊಂದು ತಾಣ ಅಂತ. ಎರಡನೇದು ಡೆಸ್ಟಿನೇಷನ್ ಅಂತ. ಎರಡನೇದು ಅಲ್ಲಿ ಬೇಕಾದ ಸೌಕರ್ಯಗಳನ್ನು ಮಾಡಬೇಕು. ಈಗ ನಾವು ಇದು ಯಾವುದು ಸುಲ್ತಾನ್ ಬತ್ತೇರಿಗೆ ನಮಗೆ ಸರಿಯಾದ ಹೋಗುವಂಥ ರಸ್ತೆಯ ವ್ಯವಸ್ಥೆಗಳು ಸರಿಯಾಗಿ. ಈಗ ನಮಗೆ ಕಳೆದ ಈ ಸಾರಿ ಒಂದು PWDಯಿಂದ ನಾವು ಮುಖಾಂತರ ಟೂರಿಸಂ ಮುಖಾಂತರ ಒಂದು ರಸ್ತೆಯನ್ನು ಮಂಜೂರು ಮಾಡಿಸಿದ್ದೀನಿ. ನಿಜವಾಗಿ ಹೇಳುವುದಾದ್ರೆ ಅಲ್ಲಿ ಹೋಗುವ ಚತುಷ್ಪಥ ರಸ್ತೆ ಬೇಕು. ನಿಜವಾಗಿ ಅಲ್ಲಿ ಒಂದು ಸುತ್ತ ಎಲ್ಲ ಜಾಗವನ್ನು ಎಲ್ಲ ಸರಿಯಾಗಿ ಮಾಡಿ ಅದು ಲಾನ್ ಇತ್ಯಾದಿ ಹಾಕಿ ಟೂರಿಸಂ ಡಿಪಾರ್ಟ್ಮೆಂಟ್ ಲಾನ್ ಇತ್ಯಾದಿ ಹಾಕಬೇಕು. ಬ್ಯಾಕ್ ವಾಟರ್ಸ್ಗಳನ್ನು ಇಂಪ್ರೂವ್ ಮಾಡಿಸಬೇಕು. ನಂತರ ಅಲ್ಲಿ ಹೋಟೆಲ್ಗಳನ್ನು ಏನು ಹಾಕ್ಲಿಕ್ಕೆ ಆಗದಿರ್ಬೋದು, ಹೋಟೆಲ್ಗಳು ಬೇರೆ ಕಡೆಯಲ್ಲಿ ಬೆಳೀತವೆ. ಈ ರೀತಿಯ ಒಂದು ವ್ಯವಸ್ಥೆಗಳು. ಅಂದ್ರೆ ಎಲ್ಲೋ ಖಾಸಗಿ ಮಟ್ಟದಲ್ಲಿ ಇವೆಲ್ಲವನ್ನು ಮಾಡಲಾಗಿದೆ ವಿನಃ ಸರ್ಕಾರಿ ಮಟ್ಟದಲ್ಲಿ ಅದನ್ನ ಬೆಳೆಸುವಂತ ಮತ್ತು ಪ್ರವಾಸೋದ್ಯಮಕ್ಕೆ ಅನುಕೂಲವಾಗುವಂತ ರೀತಿಯಲ್ಲಿ ಬೆಳೆಸಲಾಗುವಂತ ಒಂದು ಇಚ್ಛಾಶಕ್ತಿಗಳು ಬರಲಿಲ್ಲ ಅನ್ನುವಂಥದ್ದು. ಖಂಡಿತ ನಾನು ಒಪ್ತೀನಿ ತಮ್ಮ ಹತ್ರ. ನೀವು ಹೇಳ್ತೀರಾ ಆ ವಿಚಾರವನ್ನು ನಾನು ಒಪ್ತೀನಿ. ಯಾಕೆಂದ್ರೆ ನಾವು ಡೆಸ್ಟಿನೇಷನ್ಸ್ ಅಂತ ಐಡೆಂಟಿಫೈ ಮಾಡಿ ಇಷ್ಟವರೆಗೆ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಕರ್ನಾಟಕ ಪ್ರವಾಸೋದ್ಯಮೆಯಲ್ಲಿ ಎಲ್ಲ ಕಡೆಯಲ್ಲಿ ಸ್ವಲ್ಪ ಅಲ್ಲಿ ಒಂದು ರಸ್ತೆ ಇಲ್ಲಿ ಒಂದು ರಸ್ತೆ ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಡೋದು, ಅಲ್ಲಿ ಒಂದು ವೇ ಸೈಡ್ ಒಂದು ಏನೋ ಉಳಿಲಿಕ್ಕೆ, ಅದರಿಂದ ನಮ್ಗೆ ಒಂದು ಏಮ್ ಇಟ್ಟುಕೊಂಡು ಮಾಡಲಿಲ್ಲ ಅಂತ. ಒಂದು ಏಮ್ ಇಟ್ಟು ಮಾಡಬೇಕು. ಅಂದ್ರೆ ಒಂದು ತಾಣವನ್ನು ನಾವು ಐಡೆಂಟಿಫೈ ಮಾಡಿದ್ರೆ ಆ ತಾಣವನ್ನು ನಾವು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ತರಬೇಕಾದ ಏನೆಲ್ಲ ಮಾಡಬೇಕು ಆ ಪ್ರವಾಸೋದ್ಯಮ ಅದನ್ನು ಪೂರ್ಣವಾಗಿ ಮಾಡಬೇಕು. ಆ ತಾಣವನ್ನು ಪೂರ್ತಿಯಾಗಿ ಅಭಿವೃದ್ಧಿ ಮಾಡಿ ಪಬ್ಲಿಸಿಟಿ ಮಾಡಬೇಕು. ಆ ರೀತಿಯ ಫೋಕಸ್ಡ್ ಅಟೆನ್ಷನ್ ಬಂದರೆ ಮಾತ್ರ ನಮ್ಮಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ. ಉದಾಹರಣೆಗೆ ತಣ್ಣೀರುಬಾವಿ ಅಂತ ಬೀಚ್, ಅಷ್ಟೊಂದು ಒಳ್ಳೆ ಬೀಚ್. ಒಂದು ಕಡೆಯಲ್ಲಿ ನದಿ ಇದೆ, ಮತ್ತೊಂದು ಕಡೆಯಲ್ಲಿ ಕಡಲು ಇದೆ. ಎರಡನ್ನ ಬಳಸಿಕೊಂಡು ಅಭಿವೃದ್ಧಿ ಪಡಿಸುವಂಥದ್ದು ಇಂಡಸ್ಟ್ರಿಯಲ್ ಏರಿಯಾ ಇದ್ರೂ ಅದಕ್ಕಿಂತ ಬಹಳ ಪೂರಕವಾದಂಥ ಒಂದು ಬೀಚಿಗೆ ಬೇಕಾದ ಪೂರಕವಾದ ಜಾಗ ಇದ್ರೂ ಕೂಡ ಅದನ್ನು ಸರಿಯಾದಂಥ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಣಂಬೂರು ಬೀಚನ್ನು ನಾವು ನೋಡೋಣ. ಪಣಂಬೂರು ಬೀಚಿಗೂ ಕೂಡ ಇವತ್ತು ಅಲ್ಲಿ NMPT ಇದೆ, ಅದರ ಇಂಡಸ್ಟ್ರಿಯಲ್ ಇದೇನಿದೆ ಒಂದಷ್ಟು ಡಸ್ಟ್ಗಳು ಮತ್ತು ಆ ಧೂಳುಗಳು, ಇದರ ನಡುವೆ ಪ್ರವಾಸಿಗರು ಹೋಗಬೇಕಾಗಿದೆ. ಆ ಕಪ್ಪು ಇದರ ಜೊತೆಗೆ ನಡ್ಕೊಂಡು ಹೋಗಬೇಕಾಗಿದೆ. ಸೊ ಈ ರೀತಿಯಾದಂಥ ಒಂದು ಸ್ಪಷ್ಟವಾದಂಥ ನಿಲುವುಗಳಿಲ್ಲ ಅಂತ ಅನಿಸ್ತಾ ಇಲ್ಲ. ಎರಡು ಪ್ರವಾಸೋದ್ಯಮಕ್ಕೆ ಇನ್ನೊಂದು ವಿಚಾರ ಸಹ ಇದೆ. ಈಗ ಬೀಚ್ಗಳು ಇರಬಹುದು ನಮ್ಮಲ್ಲಿ. ನಾವೊಂದು ಗೋವಾಕ್ಕೆ ಹೋಗುವಾಗ ನಾವು ಕಾರವಾರ ದಾಟಿ ಗೋವಾಕ್ಕೆ ಹೋದ ತಕ್ಷಣ ಜನರ ಒಂದು ಆಟಿಟ್ಯೂಡ್ ಕೂಡ ಬದಲಾವಣೆ ಪ್ರವಾಸೋದ್ಯಮಕ್ಕೆ ಪೂರಕವಾಗಿದೆ.
ನಾವೇನು ಹೇಳ್ತೀವಿ, ನಾವು ಅಲ್ಲಿಗೆ ಹೋದ ತಕ್ಷಣ ನಾವು ಬದಲಾವಣೆ ಆಗಿಬಿಡ್ತೀವಿ ಅಲ್ಲಿ ಜನರೇ. ನಾವು ನಮ್ಮ ಇದು ತೆಗಿತೀವಿ, ಪ್ಯಾಂಟ್ ತೆಗೆದು ಬರ್ಮುಡ ಹಾಕಿ ತಿರುಗ್ಲಿಕ್ಕೆ ಶುರು ಮಾಡ್ತೀವಿ. ನಾವೊಂದು ಶರ್ಟ್ ತೆಗೆದು ಟೀ ಶರ್ಟ್ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಅಲ್ಲಿ ಹೋಗ್ತೀವಿ ಆರಾಮದಲ್ಲಿ ಅಲ್ಲಿ ಅಂದರೆ ಅಲ್ಲಿ ಹೋದಾಗ ಆ ವಾತಾವರಣವೇ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಮಾಡಿದ್ದಾರೆ. ಅದು ಹಿಂದಿನಿಂದ ಬೆಳೆದು ಬಂದಿರ್ಬೋದು ಇದೆ, ಆದರೆ ಆ ರೀತಿಯ ವಾತಾವರಣ ನಮ್ಮಲ್ಲಿ ಇನ್ನೂ ಬೆಳೆದಿಲ್ಲ. ನಮ್ಮಲ್ಲೂ ಕೂಡ ಚಿಂತನೆ, ಈಗ ತಣ್ಣೀರ್ ಬಾವಿಗೆ ಹೋದ ತಕ್ಷಣ ಏನ್ ಬರ್ಬೇಕಂದ್ರೆ ನಾವು ಲೀಜರಿಗೆ ಬಂದಿದ್ದೀವಿ, ಆರಾಮವಾಗಿ ತೆಗೆದಾಗ ಪರವಾಗಿಲ್ಲ, ನಾವೆಲ್ಲ ಅಲ್ಲಿ ಹಾಯಾಗಿ ಬಿದ್ದುಬಿಡೋಣ ಒಂದ್ ಕಡೆ, ಆ ರೀತಿಯ ಒಂದು ಭಾವನೆ ನಮಗೆ ಬರ್ತದ. ನಾವು ಇನ್ನೂ ಕನ್ಸರ್ವೇಟಿವ್ ವೀಕೆಂಡ್ ಮೆಂಟಾಲಿಟಿ ಇಲ್ಲ, ಕನ್ಸರ್ವೇಟಿವ್ ಆಗಿದ್ದೀವಿ. ಆಚೆ ಹೋಗಿದ್ರೆ ಅವನ್ ನೋಡ್ತಾನ, ಈಚೆ ಹೋದ್ರೆ ಇವನ್ ನೋಡ್ತಾನ, ಅದು ಅಲ್ಲಿ ಕೂತ್ಕೊಳ್ಬೋದು. ಆ ರೀತಿ ಅಲ್ಲ ಪ್ರವಾಸೋದ್ಯಮ ಅಂದ್ರೆ ಯು ಆರ್ ಫ್ರೀ, ಆರಾಮವಾಗಿ. ಈ ರೀತಿಯ ಒಂದು ಭಾವನೆ ನಾವು ಬರ್ತೀವಾ ಅಂದ್ರೆ ಫ್ರೀ ಅಂದ್ರೆ ಈಗ ನಾನು ಈ ರೀತಿ ಹೇಳ್ತಾ ಇಲ್ಲ. ಹಿಂದೆ ಯಾರು ಸ್ವಚ್ಛಂದವಾಗಿ ಅಲ್ಲ, ಯಾರು ಈ ಅಬ್ರಾಡ್ ಫಾರಿನರ್ಸ್ ಬರ್ತಿದ್ರಲ್ಲ, ಏನ್ ಹೇಳ್ತೀವಿ ಅವ್ರಿಗೆ, ಹಿಂದೆ ಒಂದು ಕಲ್ಟ್ ಇತ್ತಲ್ಲ, ಆ ರೀತಿಯ ಫ್ರೀ ಅಂತ ಹೇಳ್ತಾ ಇಲ್ಲ ನಾನು. ಫ್ರೀ ಅಂದ್ರೆ ನಾವು ಲೀಜರ್ ಆಗಿ ಆರಾಮಾಗಿ ಕೂತ್ಕೊಳ್ಳೋಣ, ಯಾರು ಡಿಸ್ಟರ್ಬೆನ್ಸ್ ಇಲ್ಲ. ನಾವು ಈ ರೀತಿಯ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ಇನ್ನೂ ಸಹ ಆ ಮನೋಚಿಂತನೆ ಸಹ ಬದಲಾವಣೆ ಆಗಿಲ್ಲ. ಆಯ್ತು, ಅದು ಒಂದು ರೀತಿಯದ್ದು. ಆದರೆ ಅದಕ್ಕೆ ಪೂರಕವಾಗಿ ನಮಗೆ ಬೇಕಾದ ಮೂಲಭೂತ ಸೌಕರ್ಯಗಳ ಕೂಡ ಅಭಿವೃದ್ಧಿ, ಒಳ್ಳೆ ರಸ್ತೆಗಳು ಬೇಕು, ಕ್ಲೈನ್ಲಿನೆಸ್ ಬೇಕು, ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಆರಾಮಾಗಿ ವ್ಯವಸ್ಥೆಗಳು ಬೇಕು. ಇದನ್ನೆಲ್ಲ ನಾವು ಮಾಡಲಿಕ್ಕೆ ಇನ್ನೂ ತಪ್ಪಿದ್ದೀವಿ, ಅಥವಾ ಎನಿಸಿದಷ್ಟು ಅದರಲ್ಲಿ ಆಗಿಲ್ಲ. ಯಾಕೆ ಆಗಿಲ್ಲ ಅಂದ್ರೆ ತಾವು ಹೇಳಿದಾಗೆ ಕೇಂದ್ರೀಕೃತವಾದ ಒಂದು ಚಿಂತನೆ ನಾವು ಮಾಡಿ, ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿದೆಯಾ ಇದು? ಜನರ ಚಿಂತನೆಗಳಲ್ಲಿ ಬದಲಾವಣೆ ಆಗಬೇಕು. ಒಂದು ಜನರ ಚಿಂತನೆ ಬದಲಾವಣೆ ಆಗುತ್ತೆ. ಪ್ರವಾಸೋದ್ಯಮ ಅಂದ್ರೆ ಇಟ್ಸ್ ಬಹಳ ದೊಡ್ಡ ವಿಚಾರ ಅದು. ಪ್ರವಾಸೋದ್ಯಮ ಅಂದರೆ ಒಬ್ಬ ವ್ಯಕ್ತಿ, ನಾವು ರೈಲ್ನಲ್ಲಿ ಬಂದಿರ್ತಾನೆ, ರೈಲ್ವೆ ಸ್ಟೇಷನ್ನಲ್ಲಿ ಇಳಿದ ತಕ್ಷಣ ಅವನು ಆಟೋ ಹತ್ತಿದ್ರೆ ಆಟೋದವನ ಒಂದು ಮಾತು ಕೂಡ ಅವನಿಗೆ ಪ್ರೋತ್ಸಾಹ ಕೊಡಬೇಕು. ಹೋಟೆಲಿಗೆ ಹೋದರೆ ಹೋಟೆಲ್ನವನ ಮಾತುಗಳು ಪ್ರೋತ್ಸಾಹ ಕೊಡಬೇಕು. ಒಂದು ಒಂದು ಸ್ಟಾಲಿಗೆ ಹೋಗಿ ಒಂದು ಪೇಪರ್ ತಗೊಂಡು ಅಲ್ಲಿ ಸಹ ಪ್ರೋತ್ಸಾಹ. ಅಂದರೆ ಪ್ರವಾಸೋದ್ಯಮ ಅಂದರೆ ಇಡೀ ಎಲ್ಲರೂ ಅದಕ್ಕೆ ಪೂರಕವಾದ ವಾತಾವರಣ, ಅದಕ್ಕೆ ಒಂದು ಆಟಿಟ್ಯೂಡನ್ನು ನಾವು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಈ ಒಂದು ಚಿಂತನೆ ಬದಲಾವಣೆಯ ಒಂದು ಆಂದೋಲನವನ್ನು ನಾವು ಆ ತಾಣಗಳಲ್ಲಿ ಬದಲಾಯಿಸಬೇಕು. ಆಯಾಯ ತಾಣಗಳಲ್ಲಿ ಈಗ ಮಂಗಳೂರನ್ನು ತಾವು ಡೆಸ್ಟಿನೇಷನ್ ತಗೊಳ್ಬೇಕಾದ್ರೆ ನಾವು ಪ್ರವಾಸೋದ್ಯಮಕ್ಕೆ ಪೂರಕವಾದ ಆಟಿಟ್ಯೂಡ್ ಬದಲಾವಣೆ ಆಗುವಂತ, ಜನರ ಅಭಿಪ್ರಾಯ ಕೂಡ ಬದಲಾವಣೆ ಆಗುವಂತ ಒಂದು ಚಿಂತನೆಯನ್ನು ಮೂಡಿಸುವಂತ ಒಂದು ಕೆಲ ಕಾಲದ ಒಂದು ತಾಣ ಬೇಕು. ಮಡಿಕೇರಿಯಲ್ಲಿ ಇರುವಂತಹ ಹೋಮ್ ಸ್ಟೇ ಒಂದು ಸಂಸ್ಕೃತಿ, ಆಯಾಯ ಎಲ್ಲಾ ಮನೆಗಳಲ್ಲೂ ಕೂಡ ಹೋಮ್ ಸ್ಟೇಗಳನ್ನ ಮಾಡ್ತಾರೆ ಅಂತ ಅನ್ನುವಂಥದ್ದು. ಅಂದ್ರೆ ಇಲ್ಲೆಲ್ಲೋ ಬೇರೆ ಬೇರೆ ಘಟನೆಗಳು ಕೂಡ ಒಂದಷ್ಟು ಅದಕ್ಕೆ ಕೆಟ್ಟ ಒಂದು ಒಂದು ಸಂಸ್ಕೃತಿ ಅನ್ನುವಂಥ ಮಟ್ಟಿಗೆ ಅದು ಬಂದು ಬಿಟ್ಟಿದೆ ಅಂತ. ಆದರೆ ನಮ್ಮಲ್ಲಿ ನದಿಗಳಿವೆ, ಹೊಳೆಗಳಿವೆ, ಈ ನಡುವೆ ಒಂದಷ್ಟು ದೋಣಿಗಳು ಸಾಕ್ತಾ ಇರುವಂಥ ಜಾಗಗಳು ಇರ್ತವೆ, ತೆಂಗಿನ ಮರಗಳು ಇರ್ತವೆ. ಈ ನಡುವೆ ಒಂದಷ್ಟು ಹೋಮ್ ಸ್ಟೇಗಳನ್ನು ಮಾಡಲಿಕ್ಕೆ ಬೇಕಾದಂಥ ಅವಕಾಶಗಳಿದ್ದಾವೆ. ಇದು ಬಂಗ್ರಾಕುಳೂರಿನಂಥ ಒಂದು ಪ್ರದೇಶ ಆಗಿರಲಿ, ಇತ್ತೀಚಿನ ದಿನಗಳಲ್ಲಿ ಅದು ತೀರಾ ತ್ಯಾಜ್ಯ ನೀರು ತುಂಬಿದಂಥ ಸ್ಥಳವಾಗಿ ಅದು ಮಾರ್ಪಟ್ಟಿದೆ ಅಂತ ಅನ್ನುವಂಥದ್ದು. ಏನು ಹೇಳ್ತೀರಿ ಈ ಬಗ್ಗೆ? ಮಡಿಕೇರಿಯಲ್ಲಿ ಹೋಮ್ ಸ್ಟೇ ಯಾಕೆ ಇಂಪ್ರೂವ್ ಆಗಿದೆ, ಯಾಕೆ ಯಶಸ್ವಿ ಆಗಿದೆ ಸರ್, ಈ ಬಗ್ಗೆ ನೀವು ಮಾತಾಡಬೇಕಾಗಿದೆ. ಇದ್ರ ಬಗ್ಗೆ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ವೀಕ್ಷಕರು, ಒಂದು ಸಣ್ಣ ವಿರಾಮ ತಗೊಳ್ತಾರೆ. ವಿರಾಮದ ನಂತರ ಮತ್ತೆ MLA ಏನಂತಾರೆ ಕಾರ್ಯಕ್ರಮ ಮತ್ತೆ ಮುಂದುವರ್ತದೆ.